ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಶರೀರದ ಆರೋಗ್ಯದ ಒಟ್ಟಿಗೂ ಮಾನಸಿಕ ಆರೋಗ್ಯದ ಬಗೆಟ್ಲ ಆಲೋಚನೆ ಮಲ್ಪನ ಅಗತ್ಯ ಉಂಡು ಪ್ರಧಾನ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರು ರವೀಂದ್ರ ಎಂ ಜೋಶಿ ಪಂತೆರು ಕುಡ್ಲದ ಜಿಲ್ಲಾ ಸಭಾಂಗಣಡು ಮಾನಸಿಕ ಆರೋಗ್ಯ ಕಾಳಜಿ ಕಾಯ್ದೆ 2017 ನಿಲೆಟು ನಡತಿನ ಕಾರ್ಯಾಗಾರ ಉದ್ದೀಪನ ಮಲ್ತದು ಆರ್ಪಾತಿರಿಯರು. ಮಾನಸಿಕ ಆರೋಗ್ಯ ಕಾಳಜಿ ಕಾಯ್ದೆ 2017 ಆಡಿಟ್ಟು ಮಾನಸಿಕ ಆರೋಗ್ಯ ಪುನರ್ ವಿಮರ್ಶಾ ಮಂಡಳಿ ಬೊಕ್ಕ ನ್ಯಾಯಕ ದಂಡಾಧಿಕಾರಿ ಬೊಕ್ಕ ಪೊಲೀಸ್ ದಕ್ಲಿನ ಪಾಲ್ದ ಬಗೆಟ್ ಕಾರ್ಯಾಗಾರ ಶನಿವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣಡು ನಡೆತಂಡು. ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಪ್ರಭಾರಾಧಿಕಾರಿ ಡಾಕ್ಟರ್ ಸುದರ್ಶನ್ ಸಿಎಂ ಎದ್ಕೊಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಇಲಾಖೆ ಬೊಕ್ಕ ಪೊಲೀಸ್ ಇಲಾಖೆದ ಒಟ್ಟು ಸೇರ್ಗಡೆ ನಡತಿನ ಕಾರ್ಯಾಗಾರನು ಪ್ರಧಾನ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರು ಅಂಚನೆ ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಗುರಿ ಕಾರ್ಯರು ರವೀಂದ್ರ ಎಂ ಜೋಶಿ ಬಿನ್ನೆರ್ನ ಒಟ್ಟುಗೂ ಉದಿಪನ ಮಲ್ತೆರು. ರವೀಂದ್ರ ಎಂ ಜೋಶಿ ಪಾತಿರ್ದು ಶರೀರದ ಆರೋಗ್ಯದ ಒಟ್ಟಿಗೂ ಮಾನಸಿಕ ಆರೋಗ್ಯದ ಬಗೆಟ್ಲ ಆಲೋಚನೆ ಮಲ್ಪನ ಅಗತ್ಯ ಉಂಡು. ಸರ್ಕಾರ ಕಾನೂನಿನ ಮಲ್ತದಿತ್ತದು ಅವಿನ ಪರಿಣಾಮಕಾರಿಯಾದ ಜಾರಿ ಮಲ್ಪಡುಂದು ಪಂಡಿರು. ಇತ್ತೀಚಿನವರೆಗೆ ಅಂದರೆ ಸುಮಾರು 30-40 ವರ್ಷಗಳ ಹಿಂದಿನವರೆಗೂ ಸಹಿತ ನಮ್ಮಲ್ಲಿ ಸರಿಯಾದಂಥ ಒಂದು ಚಿಕಿತ್ಸೆ ಇರಲಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾರಾದರೂ ಒಬ್ಬರು ಮಾನಸಿಕ ಕಾಯಿಲೆಗೆ ಒಳಗಾದಂಥ ವ್ಯಕ್ತಿ ಇದ್ದಪ್ಪ ಅಂದ್ರೆ ಅವನನ್ನು ಸಮಾಜದಿಂದ ಪ್ರತ್ಯೇಕವಾಗಿ ಇಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ನೋಡಿದ್ದೇವೆ. ಆ ವ್ಯಕ್ತಿಗೆ ಈ ಒಂದು ಮಾನವ ಸಮಾಜದಲ್ಲಿ ಬದುಕುವ ಹಕ್ಕೇ ಇಲ್ಲ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಮಾಜ ನಿರ್ಮಾಣ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರಗಳು ಸೂಕ್ತವಾದಂಥ ಕಾನೂನುಗಳನ್ನು ಜಾರಿಗೆ ತಂದಿದೆ. ಕೇವಲ ಕಾನೂನುಗಳನ್ನು ಜಾರಿಗೆ ತರೋದು ಮಾತ್ರ ಅಲ್ಲ, ಆ ಕಾನೂನುಗಳನ್ನು ಅನುಷ್ಠಾನಕ್ಕೆ ಯಾವ ರೀತಿಯಲ್ಲಿ ತರಬೇಕು, ಆ ಅನುಷ್ಠಾನಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳು ಏನು, ಇವೆಲ್ಲವುಗಳ ಕುರಿತಾಗಿ ಏನಪ್ಪ ಅಂತಂದ್ರೆ ಕೆಲಸಗಳನ್ನು ಪ್ರಾರಂಭಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಅಂತ ತಂದಿದೆ. ಅದೇ ರೀತಿ ಮೆಂಟಲ್ ಹೆಲ್ತ್ ಕೇರ್ ರೆಗ್ಯುಲೇಷನ್ಸ್ ಅಂತೇಳಿ ಜಾರಿ ಮಾಡಿದೆ. ಅದೇ ರೀತಿ ಮೆಂಟಲ್ ಹೆಲ್ತ್ ಕೇರ್ ರೈಟ್ ಆಫ್ ಪರ್ಸನ್ಸ್ ವಿತ್ ಮೆಂಟಲ್ ಇಲ್ನೆಸ್ ರೂಲ್ಸ್ ಅಂತ ಹೇಳಿ ಜಾರಿಗೊಳಿಸಿದೆ. ಅದೇ ರೀತಿ ಮೆಂಟಲ್ ಹೆಲ್ತ್ ಕೇರ್ ಸೆಂಟ್ರಲ್ ಮೆಂಟಲ್ ಹೆಲ್ತ್ ಅಥಾರಿಟಿ ಆ್ಯಂಡ್ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ರೂಲ್ಸ್ ಅಂತ ಹೇಳಿ ಜಾರಿಗೊಳಿಸಿದೆ. ಇವುಗಳ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಮಾನಸಿಕ ಅಸ್ವಸ್ಥರಾದಂಥವರಿಗೆ ನಾವು ಯಾವ ರೀತಿಯಾಗಿ ಸ್ಪಂದಿಸಬೇಕು, ಅದು ವೈದ್ಯರಾದವರಾಗಿರ್ಬೋದು ಮತ್ತು ಬೇರೆ ಯಾರೇ ಆಗಿರ್ಬೋದು, ಯಾವ ರೀತಿ ಸ್ಪಂದಿಸಬೇಕು ಮತ್ತು ಈ ಮಾನಸಿಕ ವೈದ್ಯರಾದವರು ಯಾವ ರೀತಿಯ ಕ್ರಮಗಳನ್ನು ಈ ಮಾನಸಿಕ ಅಸ್ವಸ್ಥರಿಗಾಗಿ ತೆಗೆದುಕೊಳ್ಬೇಕು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಕೆ ಗುರ್ಕಾರ್ಮೆ ವಹಿಸಿದ್ದರು. ಮಾನಸಿಕ ಆರೋಗ್ಯ ಪುನರ್ ವಿಮರ್ಶಾ ಮಂಡಳಿ ಬೆಂಗಳೂರದ ಗುರ್ಕಾರ್ಯರ ಬೊಕ್ಕ ಬೆಂಗಳೂರದ ದುಂಬುದ ಜಿಲ್ಲಾ ಬೊಕ್ಕ ಸತ್ರ ನ್ಯಾಯಾಧೀಶರು ನಿಯಾಜ್ ಅಹಮದ್ ಎಸ್ ದಫೇದಾರ, ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಸದಸ್ಯರು ಕಾರ್ಯಂತರು ಶ್ರೀಮತಿ ಶೋಭಾ ಬಿಜಿ ಪಾಲ್ಗೊಂಡರು. ಕುಡ್ಲ ನಗರ ಪೊಲೀಸ್ ಕಾನೂನು ಬೊಕ್ಕ ಎಡ್ಡೆ ವ್ಯವಸ್ಥೆದ ಒತ್ತು ಕಮಿಷನರ್ ಸಿದ್ಧಾರ್ಥ್ ಗೋಯಲ್ ಪಾಲ್ದೆತ್ತೊಂದು ಪಾತಿರ್ದು ಮಾನಸಿಕ ಸಿಕ್ಕದಕ್ಲಿಗಾದ ಸರಕಾರಿ ಜಾರಿ ಮಲ್ತದಿನ ಕಾನೂನುಲೇನು ಪೊಲೀಸರು ಸುರೂಕಾರ್ತ ಮಲ್ತೊಂದು ಕಾರ್ಯಗೂ ಕನವಡೊಂದು ಪಂಡಿರು. We were far behind in that, but with this new act, Mental Health Act, and the rules that government has passed 2017 and the rules, and these kind of initiatives which are building awareness in terms of implementing this particular act, getting all the help needed to mentally ill persons is a great initiative. Any act, according to me, any act passed by government is a law on the paper. It is us, we all people who make that act workable, and that work makes all the difference. Until we understand the act, what is our role in that act, especially what is the role of police persons being one of the first responders in these cases,
and how to deal with situation, how to get them correct help, how to approach correct authorities who will be able to guide us more in particular cases. Until and unless we have that understanding, we won't be able to implement that particular act in spirit. We won't be able to implement, we won't be able to help them improve, get out of that illness. I would not even call that illness. Mental health is a very big spectrum. We all are suffering from some or other mental issues. Sometimes, but it is a stigma in our country to go out and ask for help in that particular mental issues. నియాజ్ అహ్మద్ ఎస్ తఫేదార బొక్క ಶ್ರೀಮತಿ ಶೋಭಾ ಬಿಜಿ ಕಾರ್ಯಗಾರಡು ಸಂಪನ್ಮೂಲ ವ್ಯಕ್ತಿಲಾದು ಕಾರ್ಯಗಾರ ನಡಪದು ಕೊರಿಯರು 2022 ನವೆಂಬರ್ 14 ಕುಡ್ಲಡು ನಾಗುರಿಡು ಕುಕ್ಕರ್ ಬಾಂಬ್ ಪುಡೈನ ಕೇಸ್ದ ಆರೋಪಿ ಶಾರಿಕ್ನ ಉದ್ದೇಶ ಕದ್ರಾ ದೇವಸ್ಥಾನ ಆದಿತ್ತನು ಮಾಸ್ಟರ್ ಮೈಂಡ್ ಅರಾಫತ್ ಅಲಿನು ಬಂಧನ ಮಲ್ತಿ ಬೊಕ್ಕ ಸತ್ಯ ಪಿದೈ ಬೈದನು 2022 నవంబర్ 14 బయ్య 4 గంటకు ఇడి రాజునే పొడిపునంచిన సంగತಿ ಕುಡ್ಲದ ಕಪಿತಾನ್ಯೋ ಕೈತಲು ನಡೆತದಿತ್ತಂಡು ಕುಡ್ಲ ಜಂಕ್ಷನ್ ರೈಲ್ ಆಫೀಸ್ ಕಡೆಡ್ದು ಕುಡ್ಲ ನಗರದಂಚಿ ಪಿದಾಡ್ದಿನ ರಿಕ್ಷಾ ಒಂಜೆಟ್ ನಾಗುರಿಗೆ ಎತ್ತನಗ ಕುಕ್ಕರ್ ಪುಡದನು ಆಂಡ ಅವು ಕುಕ್ಕರ್ ಬಾಂಬ್ ಪಣದು ಗೊತ್ತಾನಗ ಜನ ಬಾರಿ ಪೋಡಿತೊಂದೆರು ಆರೋಪಿ ಶಾರಿಕ್ನು ಪತ್ತಿನ ಪೊಲೀಸರಿಗೆ ಒಂದು ಭಯೋತ್ಪಾದಕರಿನ ಕೆಲಸ ಅಂದು ಗೊತ್ತಾಯಿನ ಬೆರಿಕೆ ಎನ್ಐಎ ಕೂಟದಕ್ಕಲು ಕುಡ್ಲಗ್ ಬೈದೆರು ಕುಕ್ಕರ್ ಬಾಂಬ್ ದಕ್ಲೇನು ಬೇರಿ ಬುಡಂದೆ ತನಿಖೆ ಮಲ್ತದಿತ್ತಂಡು ಕುಕ್ಕರ್ ಬಾಂಬ್ ಬುಡತಿನ ಜವಾಬ್ದಾರಿ ವಹಿಸುನ್ನ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಕೌನ್ಸಿಲ್ ಕದ್ರಾ ದೇವಸ್ಥಾನ ಉದ್ದೇಶಾಂದ್ ಪಂಡಲ ಅವು ನಿಘಂಟ ಆದಿಜ್ಜಾಂಡು ಇತ್ತೆ ಎನ್ಐಎ ಅಧಿಕೃತವಾದ ಮಾಧ್ಯಮಲಿಗೂ ಕೊರ್ನ ಮಾಹಿತಿಡು ಟಾರ್ಗೆಟ್ ಕದ್ರಾ ದೇವಸ್ಥಾನ ಅಂದ್ ಪಂತಂಡು ಕುಡ್ಲಡು ಗೋಡೆಡು ಬರಿದು ಪಾಡ್ನ ಕೇಸಿಡು ಉಲಾಯಿ ಬೂರ್ದಿನ ಶಾರೀಕ್ ಜೈಲಿಡ್ದು ಬತ್ತಿ ಬೊಕ್ಕ ಉಗ್ರ ಸಂಘಟನೆದ ಒಟ್ಟು ಸೇರೊಂದೆ ಮಾಸ್ ಮುನೀರ್ ಬೊಕ್ಕ ಯಾಸಿನ್ ಒಟ್ಟು ಸೇರಿದು ಈ ಗೋಡೆಡು ಬರೆಪಾದಿತ್ತಿನ ಶಾರೀಕ್ ಶಿವಮೊಗ್ಗಡು ಪುಡತ್ತಿನ ಕೇಸಿಡ್ಲ ಇತ್ತೆ ಐಡ್ದು ಬೊಕ್ಕ ಮಾಸ್ಟರ್ ಮೈಂಡ್ ಅರಾಫತ್ ಆಲಿನ ಒಟ್ಟು ಸೇರೊಂದು ಕುಡ್ಲಡು ಬಾಂಬ್ ಪುಡಪರೆ ಯೋಜನೆ ಪಾಡ್ದೆ ಕುಡ್ಲಡು ಲಕ್ಷ ದೀಪೋತ್ಸವ ನಡಪುನ ಕದ್ರಾ ದೇವಸ್ಥಾನದ ಮಿತ್ತು ಕಣ್ಣು ಪಾಡ್ದೆ ಆಂಡ ಆಯನ ಅದೃಷ್ಟ ಕೈಕೊರ್ದು ಜನಕ್ಲೆನ ಅದೃಷ್ಟ ಗೂಗೇಲಾತಂಡು ಕುಕ್ಕರ್ ಬಾಂಬ್ ನಾಗೂರಿಡ್ ರಿಕ್ಷೊಡೆ ಪುಡದಂಡು ಶಾರಿಕ್ನ ಉದ್ದೇಶ ದಾನೆಂದು ಏವ್ರೊಡಿತ್ತಿನ ಎನ್ಐಎಗ್ ಇತ್ತೆ ಅರಾಫತ್ ಅಲಿನ ಬಂಧನ ಅದು ಶಾರಿಕ್ನ ಉದ್ದೇಶ ಕದ್ರಾ ದೇವಸ್ಥಾನ ಅಂದು ನಿಘಂಟಾತಂಡು ಅರಾಫತ್ ಅಲಿನ ವಿಚಾರಣೆ ನಡತೊಂದುಂಡು ಬಾಂಬ್ ಪುಡಪರೆ ಕುಡ್ಲನಗರನೆ ದಾಯಿ ಅಜತ್ತೊಂಡಿರಂದು ಪನ್ಪುನ ಸತ್ಯ ತೆರೆದು ಬರಿಯರುಂಡು ಮಣಿಪಾಲ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ಸುಧೀಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ ಬೊಕ್ಕ ಅತ್ತವರ ಕೆಎಂಸಿ ಆಸ್ಪತ್ರೆದ ಒಟ್ಟು ಸೇರಿಗೆಡು ಧರ್ಮದ ವೈದ್ಯಕೀಯ ಶಿಬಿರ ಕುಡ್ಲ ಕಾಶ್ಮೀರದ ಸುಧೀಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ ನಡೆತಂಡು ಸಿನಿಮಾ ನಟಿ ರೂಪೇಶ್ ಶೆಟ್ಟಿ ವೈದ್ಯಕೀಯ ಶಿಬಿರ ಉದೀಪನ ಮಲ್ತೆರು ಮಣಿಪಾಲ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ಸುಧೀಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ ಬೊಕ್ಕ ಅತ್ತವರ ಕೆಎಂಸಿ ಆಸ್ಪತ್ರೆದ ಒಟ್ಟು ಸೇರಿಗೆಡು ಧರ್ಮದ ವೈದ್ಯಕೀಯ ಶಿಬಿರ ಕುಡ್ಲ ಕಾಶ್ಮೀರದ ಸುಧೀಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ ನಡೆತಂಡು ಸಿನಿಮಾ ನಟೆ ನಿರ್ದೇಶಕೆ ಬೊಕ್ಕ ತಯಾರು ಮಲ್ಪನರು ರೂಪೇಶ್ ಶೆಟ್ಟಿ ವೈದ್ಯಕೀಯ ಶಿಬಿರ ಉದೀಪನ ಮಲ್ತ ಈ ಪುರ್ತುಡಾರ್ ಪಾತಿರ್ದು ನಮ್ಮ ಗಾಡಿಗೆ ಇನ್ಶೂರೆನ್ಸ್ ಮಲ್ಪಾವ ಅವೇ ರೀತಿ ನಮ್ಮ ಬಾಡಿ ಪಂಡ ಶರೀರೊಗ್ಲ ಮೆಡಿಕಲ್ ಇನ್ಶೂರೆನ್ಸ್ ಅಗತ್ಯ ಬೋಡು ಆಪತ್ತದ ಪೊರ್ತು ಒಂದು ಸಾಯಗ ಆಪುಂಡು ಕೊರೋನಾ ಪೊರ್ತುಡು ಮಣಿಪಾಲ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ತನಕ ಕಾಸುಡು ಸಾಯಗು ಬೈದರಿಂದ ಆರ್ಪಂಡಿರು ಇತ್ತೀಚಿನ ಕಾಲಘಟ್ಟದಲ್ಲಿ ಈಗಿನ ಸಂದರ್ಭದಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಅವನು ಬಡವ ಆಗ್ಬೇಕು ಅಂತ ಇದ್ರೆ ಬೇರೆ ಏನು ಮಾಡಬೇಕಾಗಿಲ್ಲ, ಅವನಿಗೆ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇಲ್ಲದೆ ಇದ್ರೆ ಸಾಕು ಅಂತ. ಏನಕ್ಕೆ ಅಂತಂದ್ರೆ ಇವಾಗ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ನಾವು ಒಂದು ವೆಹಿಕಲ್ ಅಂತ ಬಂದಾಗ, ಒಂದು ಗಾಡಿ ಅಂತ ಬಂದಾಗ ಇನ್ಶೂರೆನ್ಸ್ ಇಲ್ಲದೆ ರೋಡಿಗೆ ಬಿಡಕ್ಕಾಗಲ್ಲ ಗಾಡಿನ. ಸೊ ಫೈನ್ ಹಾಕ್ತಾರೆ. ಸೊ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡ್ಸಕ್ಕಾಗಲ್ಲ.
ಸೊ ಆ ಗಾಡಿಗೆ ಏನಿರುವಂಥದ್ದು ಒಂದು 15 ವರ್ಷದ ವ್ಯಾಲಿಡಿಟಿ. ಸೊ ಆಗಿರ್ಬೇಕಾದ್ರೆ ನಾವೊಂದು ನಮ್ಮ ತಲೆಯಲ್ಲಿ ಇರುವಂಥದ್ದು ಒಂದು 60ರಿಂದ 100 ವರ್ಷದ ವ್ಯಾಲಿಡಿಟಿ ನಮಗಿದೆ ಅಂತ. ಹಾಗಿರ್ಬೇಕಾದ್ರೆ ಆ ಗಾಡಿಗಿರೋ ಇನ್ಶೂರೆನ್ಸ್ ನಮ್ಮ ಬಾಡಿಗೆ ಇಲ್ಲದೆ ಇದ್ರೆ ದಟ್ ಇಸ್ ವೆರಿ ರಾಂಗ್. ದಯವಿಟ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ. ಮೇ ಬಿ ಇನ್ನು ಮುಂದಿನ ವರ್ಷಗಳಲ್ಲಿ ಗೌರ್ಮೆಂಟೇ ಹೇಳ್ಬೋದು ಹೆಲ್ತ್ ಇನ್ಶೂರೆನ್ಸ್ ಇಸ್ ಮಸ್ಟ್ ಅಂತ. ಹೇಗೆ ಗಾಡಿಗೆ ಇನ್ಶೂರೆನ್ಸ್ ಇಲ್ಲದೆ ರೋಡಿಗೆ ಬಿಡಲ್ಲ, ಅದೇ ರೀತಿ ನಮ್ಮನ್ನು ಮನೆಯಿಂದ ಹೊರಗಡೆ ಬಿಡದೇ ಇರೋವಂಥ ದಿನಗಳು ಬರ್ಬೋದು. ಬಿಕಾಸ್ ಅದು ಅಷ್ಟು ಇಂಪಾರ್ಟೆಂಟ್. ಸೊ ಎಲ್ಲರ ಹತ್ರ ರಿಕ್ವೆಸ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿಯ ಬೆನಿಫಿಟ್ಸ್ ಎಲ್ಲ ಇದೆ ಅಂತ. ಸೊ ಮಣಿಪಾಲ್ ಸಿಗ್ನಾನ ಫಸ್ಟ್ ಕನ್ಸಿಡರ್ ಮಾಡಿ ಅಂತ ಅನ್ಕೋತೀನಿ. ಮಲ್ಲಬಿನ್ನೀರು ಯೂತ್ ಆಫ್ GSP ಸಂಘಟನೆದ ಗೋಪಿ ಭಟ್ ಪಾತಿರ್ದು ಜನಕುಲು ಸಂಘ ಸಂಸ್ಥೆಲು ನಡಪವನ ಧರ್ಮದ ಆರೋಗ್ಯ ಶಿಬಿರಲಿನ ಪ್ರಯೋಜನದಿತ್ತ ನೋಡೊಂದು ಪಂಡಿರು. ಈ ಸಮಾಜ ಸೇವೆಯನ್ನ ನಾವು ಆಸ್ ಅ ಪಬ್ಲಿಕ್, ಆಸ್ ಅ ಜನರು ಸದುಪಯೋಗಗೊಳಿಸದಿದ್ದರೆ ಇವರು ಮಾಡುವಂತಹ ಒಂದು ಏನು ಆಯೋಜನೆ ಇದೆ ಅದು ವ್ಯರ್ಥ ಆಗ್ತದೆ. ಅದರಿಂದ ಹೆಚ್ಚಿನ ಜನರು ಇಂತಹ ಉಚಿತ ಮೆಡಿಕಲ್ ಕ್ಯಾಂಪ್ ಆಗೋ ಕಡೆಯಲ್ಲಿ ಖಂಡಿತವಾಗಿ ಹೋಗಬೇಕು. ನಿಮಗೋಸ್ಕರ ಮಾಡುವಂಥದ್ದು, ಅದರಲ್ಲಿ ಉಚಿತ ಅಂತ ಹೇಳಿ ಏನು ಸಂಕೋಚ ಪಡುವಂಥದ್ದಿಲ್ಲ. ಈ ಫ್ರೀ ಮೆಡಿಕಲ್ ಚೆಕಪ್ ಅಲ್ಲಿ ಖಂಡಿತವಾಗಿ ನೀವು ಭಾಗವಹಿಸಿದ್ರೆ ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗ್ತದೆ. ಶ್ರೀ ವೆಂಕಟರಮಣ ದೇವಸ್ಥಾನದ ಟ್ರಸ್ಟಿ ಜಗನ್ನಾಥ ಕಾಮತ್ ಪಾತಿರ್ದು ನಮ್ಮ ಆರೋಗ್ಯದ ಬಗೆಟ್ಟು ಹೆಚ್ಚ ಕಾಳಜಿ ವಹಿಸುವ ಅಗತ್ಯ ಉಂಡು ಪಂಡಿರು. ದಿವಸಾಗಲೂ ನಾವು ನಮ್ಮ ಹೆಲ್ತಿನ ಬಗ್ಗೆ ಒಂದು ಕಾಳಜಿನ ವಹಿಸುವಂಥ ದಿನಗಳು ಇನ್ನು ಮುಂದೆ ಬರಲಿಕ್ಕಿದೆ. ಪ್ರಾಯಶಃ ನಮ್ಮ ಸ್ವಾಮೀಜಿಯವರು ಅವರ ಗುರುಗಳ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಒಂದು ನೆನಪಿಗಾಗಿ ಅವರ ಒಂದು ಕನಸಿತ್ತು, ಮಂಗಳೂರಿನ ಸಮಾಜಕ್ಕೆ ಇಂಥ ಒಂದು ಡಯಾಗ್ನೋಸ್ಟಿಕ್ ಸೆಂಟರನ್ನು ಕೊಡಬೇಕಂತೇಳಿ. ಅವರದೇ ಅದರ ಒಂದು ಸಂಸ್ಥೆ ಇತ್ತು, ಅಲ್ಲಿ ಪಕ್ಕದಲ್ಲಿ ಅದರದ್ದು ಜಾಗ ಇತ್ತು. ಅದನ್ನು ಸಮಾಜಕ್ಕೆ ಸದುಪಯೋಗ ಮಾಡಬೇಕು ಅಂತೇಳಿ ಅವರು ಈ ಸಂಸ್ಥೆಯನ್ನು ಹುಟ್ಟಾಕಿದರು. ಇವತ್ತು ಭಾರಿ ಸಂತೋಷ ಆಗ್ತಾ ಇದೆ. ಮಣಿಪಾಲ KMC ಒಟ್ಟಿಗೆ ಅವರು ಅಂದರೆ KMC ಅವರ ಸಹಯೋಗದಲ್ಲಿ ಅವರು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಬಹಳಷ್ಟು ಮಂದಿಗೆ ಕಾರ್ಡ್ಗಳನ್ನು ವಿತರಿಸಿದ್ದಾರೆ. ಹಾಗೂ ಇವತ್ತು ಈ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮಣಿಪಾಲ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ದ ಕರ್ನಾಟಕದ ಮುಖ್ಯಸ್ಥರು ಜಾಹಿದ್ ಬಜಾಜ್ ಪಾತಿರ್ದು ಆರೋಗ್ಯ ಇನ್ಶೂರ್ ಬಗೆಟ್ಟು ಸಮಾಜದ ಜಾಗೃತಿ ಮೂಡವನ ಅಗತ್ಯ ಉಂಡು ಎಂದು ಪಂಡಿರು. Marketing team is doing wonderful job these days, and as I said, this is the beginning. I don't want to give any lecture too much, but trust me, it's a beginning. We will do a lot of things. If you have any ideas, please share with us, which helps the society and the people of this region, Dakshin Kannada. So it is your own company. The more you help, more you grow. Being with us associated, somebody has taken a policy, somebody has. I thank all of you. ವೆಂಕಟರಮಣ ದೇವಸ್ಥಾನದ ನನೂರಿ ಟ್ರಸ್ಟಿ ಸಾಹುಕಾರ್ ಕಿರಣ್ ವೈದ್ಯಕೀಯ ಶಿಬಿರವನ್ನು ಉದ್ದೇಶಿಸಾದ ಪಾತಿರಿಯರು. ಪ್ಲೀಸ್ ಮೇಕ್ ಯೂಸ್ ಆಫ್ ಇನ್ಶೂರೆನ್ಸ್. ಯಾವ್ದು ನಾನು ಇದು ಅದು ಇನ್ಶೂರೆನ್ಸ್ ಹೇಳೋದಿಲ್ಲ, ಬಟ್ ಅಟ್ ಬೆಸ್ಟ್ ಟ್ರೈ ಟು ಡೂ ಮಣಿಪಾಲ್ ಸಿಗ್ನಲ್. ಇಟ್ಸ್ ವೆರಿ ಗುಡ್. ಬಾಕಿ ಯಾರಿಗೆ ಯಾವ್ದು ಇನ್ಶೂರೆನ್ಸ್ ಆಗ್ತದೆ ಮಾಡಿ ಅಂತ. ಮನುಷ್ಯರಿಗೆ ಈಗ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್. ವೆಲ್ತ್ ಮತ್ತೆ ಫಸ್ಟ್ ಹೆಲ್ತ್ ಇದ್ರೆ ಮನುಷ್ಯರು ಎಂತಾದ್ರೆ ಬೇಕಾದ್ರೆ ಸಾಧಿಸಬಹುದು. KMC ಆಸ್ಪತ್ರೆದ ಡಾಕ್ಟರ್ ವೈಶಾಖ್ ಪಾತಿರ್ದು ಸೀಕನ್ನು ಗುಣಮಲ್ಪ ನೀಡಿದ್ದು ಸೀಕ್ ಬರಂದಿನಂಚ ದುಂಬತ್ತ ಜಾಗೃತಿ ವಹಿಸಿದ ಎಡ್ಡೆ ಎಂದು ಪಂಡಿರು. Prevention is better than cure. Whatever it is, anything can be prevented unless it's an accident. ಇನ್ನೊಂದು ಏನಂತ ಹೇಳಿದರೆ ಹೆಲ್ತ್ ಈಸ್ ವೆಲ್ತ್. ಸೊ ನಮ್ಮ ಆಸ್ಪತ್ರೆಯಲ್ಲಿ KMC ಆಸ್ಪತ್ರೆಯು ಈ ಒಂದು ಕಾರ್ಯಕ್ರಮ ಇಟ್ಟು ಬಹಳ ಎಲ್ಲರಿಗೂ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಂದಂಥ ಎಲ್ಲರಿಗೂ ಒಂದು ಹೆಲ್ತ್ ಚೆಕಪ್ ಆಗ್ತಾ ಇದೆ. ಹಾಗೆ ಎಲ್ಲರಿಗೂ ಒಂದು ಇನ್ಶೂರೆನ್ಸ್ ಬೇಕೇ ಬೇಕು. ಸೊ I think we can all utilize this facility provided by KMC Hospital. Thank you. ಸುಧೀಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ ದ ಗಿರಿಧರ್ ಕಾಮತ್ ಆರೋಗ್ಯ ಇನ್ಶೂರ್ ಬಗೆಟ್ ಎಡೇನ ತೆರಿನ ಹರೀಶ್ ಪ್ರಭು ಮಣಿಪಾಲ ಸಿಗ್ನದ ಶಾಖಾಧಿಕಾರಿ ಕೃಷ್ಣ ಕಿಶೋರ್ ಪಾಲ್ಗೊಳ್ಳಿದರು. ಉಡುಪುದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಕೈತಲು ಬೂರ್ದಿತ್ತಿನ ಸಾಸ್ತಾನ ಪಾಂಡೇಶ್ವರದ ಶ್ರೀನಿವಾಸ ಪೂಜಾರಿ ಪನ್ಪುನರನ್ನು ಸಮಾಜ ಸೇವಕಿಯರು ನಿತ್ಯಾನಂದ ಒಳಕಾಡು ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೂ ಸೇರ್ಸಾದು ಶುಕ್ರವಾರ ಬಚಾವ್ ಮಲ್ತಿದ್ದರು. ಉಡುಪುದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಕೈತಲು ಬೂರ್ದಿತ್ತಿನ ಗುರ್ತಾರ್ಥದ ಅಂತಿನ ಒರಿಯನ್ನು ಸಮಾಜ ಸೇವಕಿಯರು ನಿತ್ಯಾನಂದ ಒಳಕಾಡ್ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೂ ಪಾಡ್ದು ಶುಕ್ರವಾರ ಬಚಾವ್ ಮಲ್ತಿದ್ದರು. ಬೂರ್ದಿತ್ತಿನರೆಗೂ ಪ್ರಾಯ ದಂಗದಿತ್ತದು ಬೂರ್ದು ಪಾಕ ಪುರ್ತು ಬರ್ಸುಡೆ ಇತ್ತಿರು. ನಗರ ಸ್ಟೇಷನ್ ಹಿಡ್ದು ಫೋನ್ ಮಲ್ತಿ ನಿರ್ದಾವ್ರ ನಿತ್ಯಾನಂದ ಒಳಕಾಡು ತುರ್ತು ಗುಮನ ಕೊಡ್ತೇರು. ಬೂರ್ದಿತ್ತಿನರೇನು ಪಿ ಶ್ರೀನಿವಾಸ ಪೂಜಾರಿ ಸಾಸ್ತಾನ ಪಾಂಡೇಶ್ವರ ಗದ್ದೆ ಮನೆ ಎಂದು ಗುರ್ತ ಮಲ್ತದಂಡು. ಸಂಬಂಧದ ಕುಲಿತಿಂದ ತುರ್ತು ಉಡುಪು ಜಿಲ್ಲಾಸ್ಪತ್ರೆಗೆ ಬರಿಯ ರೇಖೆ ಇನ್ನೊಂದುಂಡು.
ಕುಡ್ಲದ ಜಪ್ಪು ಮುಗಿರೆಡು 15ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೆಪ್ಟೆಂಬರ್ 18 21 ಮುಟ ನಡಪುಂಡು ಇರುವೇಕು ಬಯ್ಯಗು ಡಾಕ್ಟರ್ ವೀರೇಂದ್ರ ಹೆಗ್ಡೇರ್ ಬರ್ಪೆರಂದು ಗಣೇಶೋತ್ಸವ ಸಮಿತಿ ಗುರುಕಾರ್ಯರು ನಾಗೇಂದ್ರ ಕುಮಾರ್ ಜಪ್ಪು ಮುಗೇರ್ ಪಂತೆರು ಕುಡ್ಲದ ಜಪ್ಪು ಮುಗಿರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ 15ನೇ ವರ್ಷದ ಗಣೇಶೋತ್ಸವ ಸೆಪ್ಟೆಂಬರ್ 18 21 ಮುಟ ಅಟ್ಟಣೆ ಆತಂಡು ಆಲಿಕ್ಕುಡು ಸಮಿತಿದ ಗುರುಕಾರ್ಯರು ನಾಗೇಂದ್ರ ಕುಮಾರ್ ಜಪ್ಪು ಮುಗೇರು ಶನಿವಾರ ಕುಡ್ಲಡು ಸುದ್ದಿಗುಟ್ಟಡ ಪಾತೆರ್ದು 18 ಬಯ್ಯ 4 ಗಂಟೆಗೆ ಜಪ್ಪು ಮುಗೇರು ವೈದ್ಯನಾಥ ಮಹಾದ್ವಾರುಡ್ದು ಶ್ರೀ ವಿಘ್ನೇಶ್ವರ ಮೂರ್ತಿನು ಬೊಕ್ಕ ಭಕ್ತರನ ಸಾಕರುಡು ಮಲ್ಪಾಯಿನ ಬೊಳ್ಳಿದ ಪ್ರಭಾವಳಿನ ಶ್ರೀ ಗಣೇಶ ಮಂಟಪಗೂ ಕನಪುಂಡು ಆನಿಬಯ್ಯ ಆದರೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನಾಪುಂಡು 11 ಮೇಕು ಕಾಂಡಿ 7 ಗಂಟೆಗೆ ಗಣಪತಿ ಮೂರ್ತಿ ಪ್ರತಿಷ್ಠೆ ಆಪುಂಡು 14 ಲಕ್ಷ ರೂಪಾಯಿ ಖರ್ಚಿಡು ಮಲ್ಪಾಯಿನ ಬೊಳ್ಳಿದ ಪ್ರಭಾವಳಿ ಅರ್ಪಣೆ ಮಲ್ಪುಂಡು 1 ಗಂಟೆಗೆ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಉದಿಪನ ಮಲ್ಪುವೆರೆಂದು ಪಂಡಿರು ಒರ್ಮರೇಕು ಕುರಾಲ್ ಪಟ್ಟುಂಡು ಮಧ್ಯಾಹ್ನ ರಡ್ಡೇಕು ಕೇಶವ ಅಂಗಡಿಮಾರ್ ನೆಂಪುಗಾದ ಶ್ವೇತಕುಮಾರ ಚರಿತ್ರೆ ಆಟ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುಂಡು ಪಯ್ಯ ಐನರೇಕು ಸಭಾ ಕಾರ್ಯಕ್ರಮ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಬೊಕ್ಕ ಭಿನ್ನಿರು ಇರುವೇಕ ಬುಧಾರ ಬಯ್ಯಗ 4 ಗಂಟೆಗೆ ನಡಪನ ಧಾರ್ಮಿಕ ಸಭೆಟ್ಟು ರಾಜ್ಯಸಭಾ ಸದಸ್ಯರು ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೇರು ಪಾಲ್ದೆತೊನ್ವೇರು ಹೆಗ್ಡೇರಿನು ವೈದ್ಯನಾಥ ಮಹಾದ್ವಾರದ್ದು ಮೆರವಣಿಗೆಡಲೆ ತೊಂದು ಬರ್ಪುಂಡು 21 ಗುರುವಾರ ಕಾಂಡೆ ಮಹಾಗಣಯಾಗ 19 ಧಾರ್ಮಿಕ ಸಭೆ ಪಯ್ಯ 4 ಶ್ರೀ ವಿಘ್ನೇಶ್ವರ ದೇವರನ ಶೋಭಾಯಾತ್ರೆ ನಡಪುಣುಂದು ನಾಗೇಂದ್ರ ಕುಮಾರ್ ಪಂಡಿರು ಉದಯ ಕೊಟ್ಟಾರಿ ಬಜಾಲ್ ಗಣೇಶ ಸಾಲ್ಯಾನ್ ಸುಧಾಕರ್ ಅಜೆ ಶ್ರೀಧರ್ ರಾಜ್ ಶೆಟ್ಟಿ ಗಣೇಶ್ ಶೆಟ್ಟಿ ಕರಂಬಿಕೆರೆ ಬಾಲಕೃಷ್ಣ ಶೆಟ್ಟಿ ಶೈಲೇಶ್ ಭಂಡಾರಿ ಪ್ರಾಣೇಶ್ ರಾವ್ ತಂದೊಳಿಗೆ ಹರೀಶ್ ಶೆಟ್ಟಿ ತಾದೋಲ್ಯ ಸುದ್ದಿಗೊಟ್ಟೊಡಿದ್ದರು. ನಾವು 18 ತಾರೀಕಿಗೆ ಕರೆತರಲಾಗುವುದು. ಅದೇ ರೀತಿ ಬೆಳ್ಳಿಯ ಪ್ರಭಾವಳಿಯನ್ನು ಸುಮಾರು 14 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದನ್ನು ಕೂಡ ಗಣೇಶ ಮಂಟಪದಿಂದ ಶ್ರೀ ವೈದ್ಯನಾಥ ಮಹಾದ್ವಾರದಿಂದ ಗಣೇಶ ಮಂಟಪಕ್ಕೆ ಕರೆತರಲಾಗುವುದು. 18 ತಾರೀಕಿಗೆ ಸಂಜೆ 6:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಸುರೇಖಾ ಎಸ್ ರೈ ಮತ್ತು ಲಯನ್ ಸುರೇಶ್ ರೈ ಅವರು ನಿರ್ವಹಿಸುತ್ತಿದ್ದಾರೆ. ಸಭಾಧ್ಯಕ್ಷತೆಯನ್ನು ಶ್ರೀ ಪಿ ರಮನಾಥ್ ಹೆಗಡೆ ಆಡಳಿತ ಮುಕ್ತೇಶ್ವರರು ಮಂಗಳಾದೇವಿ ದೇವಸ್ಥಾನ ಅವರು ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಇನ್ನಿತರ ಗಣ್ಯರೆಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ ನಂತರ ಸುನೀತಾ ಉಳ್ಳಾಲ್ ಅವರ ಶಿಷ್ಯವೃಂದದಿಂದ ಭರತನಾಟ್ಯ ನೃತ್ಯ ರೂಪಕ ಹಾಗೂ ಲಯನ್ ದೇವದಾಸ್ ಕಾಪಿಕಾಡ್ರವರು ರಚಿಸಿ ನಿರ್ದೇಶಿಸಿದಂತಹ ಹೊಸ ತುಳು ಹಾಸ್ಯ ನಾಟಕವನ್ನು ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಬೆಳಿಗ್ಗೆ ಮರುದಿವಸ 19ನೇ ತಾರೀಕು 7 ಗಂಟೆಗೆ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿಯವರ ಪೌರೋಹಿತ್ಯದಲ್ಲಿ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆ ಹಾಗೂ 14 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಬೆಳ್ಳಿಯ ಪ್ರಭಾವಗಳನ್ನು ನಾವು ದೇವರಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಶುಭ ಸಮಾರಂಭದಲ್ಲಿ ಶ್ರೀ ಪಿ ಭಾಸ್ಕರ್ ಪಿ ಹಾಗೂ ಶ್ರೀಮತಿ ಗೀತಾ ಕರ್ಮೆಟ್ಟರವರು ನಂದಾದೀಪವನ್ನು ಬೆಳೆಸುತ್ತಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಪ್ರತಿಷ್ಠಾಪನಾ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರತಿಷ್ಠಾಪನಾ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಲ್ಯಾಂಡಿಂಗ್ ಸಮೂಹ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ನಮ್ಮ ಊರವರಾದಂಥ ಕೃಷ್ಣ ಜೆ ಪಾಲೆಮಾರ್ ಅವರು ಕೂಡ ನೆರವೇರಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಲಿನ ಪಾಕ ವರ್ಷಲಿನ ಪೊರ್ಮಾಟಗೂ ತರೆಬಗ್ಗಾಯಿನ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಸುರತ್ಕಲ್ ಎನ್ಐಟಿಕೆ ಟಾಲ್ಗೇಟನ್ನು ದೆತ್ತದು ಹೆಜ ಮಾಡಿದ ಒಟ್ಟುಗೂ ಸೇರ್ಸಾದಿತ್ತನು ಆಂಡ ಇತ್ತೆ ಪೀರಾ ಸುರತ್ಕಲ್ಲು ಟಾಲ್ಗೇಟ್ ಸುರುಮಲ್ಪುವೆರ ಅಂದು ಸಂಶಯ ಮೂಡುತ್ತುಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಲಿನ ಪಾಕ ವರ್ಷಲಿನ ಪೊರ್ಮಾಟಗೂ ತರೆಬಗ್ಗಾಯಿನ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಸುರತ್ಕಲ್ ಎನ್ಐಟಿಕೆ ಟಾಲ್ಗೇಟ್ ಅನ್ನು ದೆತ್ತದು ಹೆಜ ಮಾಡಿದ ಒಟ್ಟುಗೂ ಸೇರ್ಸಾದಿತ್ತುಂಡು ಆಂಡ ಇತ್ತ ಪಿರ ಸುರತ್ಕಲ್ ಟಾಲ್ಗೇಟ್ ಸುರುಮಲ್ಪುವೆರೆಂದು ಸಂಶಯ ಮೂಡುದುಂಡು. ಆನಿ ನಡತಿನ ಪ್ರತಿಭಟನೆ ರಾಜ್ಯದ ಗಡಿ ಕಡತ್ತದು ಡಿಲ್ಲಿಗ್ಲ ಮುಟ್ಟುದಿತ್ತುಂಡು. ಸಂಸತ್ತಡು ಚರ್ಚೆ ಆದಿತ್ತುಂಡು. ಕೇಂದ್ರ ರಾಜಮಾರ್ಗ ಮಂತ್ರಿ ನಿತಿನ್ ಗಡ್ಕರಿ ಕಂಗಾಲಾದು ಆ ಕೇರಿಗೆ ಹೆಜ ಮಾಡಿದ ಒಟ್ಟುಗೂ ಎನ್ಐಟಿಕೆ ಟಾಲ್ಗೇಟ್
ಅನ್ನು ಸೇರ್ಸಾದಿತ್ತರು. ಅಕ್ರಮ ಟಾಲ್ಗೇಟ್ ಅನ್ನು ದೆಪ್ಪಾವಂದೇ ಹಠಪತ್ತಿನ ಟಾಲ್ಗೇಟ್ ವಿರೋಧಿ ಹೋರಾಟ ಸಮಿತಿದ ಪೊರ್ಮಾಟದ ಕುಲುವಾಕೀರಿಗೆ ಗೆಲ್ಮೆ ಪಡೆದಿತ್ತರು. ತನ್ಕುಲಿನ ಬಂಡಾರಗು ಬೂರುನ ಕೋಟಿ ಕಾಸುಗು ಪೆಟ್ಟ ಬೂರುನುಂದು ಕಂಗಾಲಾಯನ ಕೇಂದ್ರ ಇತ್ತೆ ಬೇಗುಡೆ ದೆನ್ನು ಪಿರ ಸುರು ಮಲ್ಪುಂಡ ಅಂದು ಸಂಶಯ ಮೂಡ್ದುಂಡು. ಸುರತ್ಕಲ್ ಟಾಲ್ ಹೋರಾಟ ಸಮಿತಿ ಕಟ್ಟದು 7 ವರ್ಷಲಿರ್ದು ಬುಡಂದೆ ಪೊರ್ಮಾಟದ ಫಲವಾದ 2022 ನವೆಂಬರ್ 30 ನಡು ರಾತ್ರಿ ಹಿಡಿದು ಬೊಕ್ಕ ಸುಂಕ ಕಟ್ಟು ನಡೆದು ಬಿಡುಗಡೆ ಆತಂಡು. ಅಂಡ ಟಾಲ್ಗೇಟ್ ದ ಸಾಧನುಲಿನ ದೆಪ್ಪಂದೆ ಅಂಚನೆ ಬುಡ್ದು 9 ತಿಂಗುಲಾಂಡ್ ಇತ್ತವು ಇತ್ತಿನಂಚನೆ ಅವಳು ಕಾಂಕ್ರೀಟ್ ಪಾಡೊಂದುಲ್ಲೆರು ಇಂದು ಪಿರತಾಪನೆ ಮಲ್ಪುನ ಕುತಂತ್ರನ ಅಂದು ಹೋರಾಟಗಾರರು ಎನ್ನುದರು. ಪೊರ್ಮಾಟದ ರಮೇಶ್ ಶ್ರೀಯಾನ್ ಈ ಬಗೆಟ್ಟು ಸಂಶಯ ತೆರಿಪಾದರು. ಟೋಲ್ಗೆ ಹೋರಾಟ ಸಮಿತಿಯಿಂದ ಆರಂಭವಾಗಿ 7 ವರ್ಷದಿಂದ ಹೋರಾಟ ನಡೆಸಿ ನಾವು ಕಳೆದ ನವೆಂಬರ್ 31 ರಾತ್ರಿ 12 ಗಂಟೆ ನಂತರ ಸುರತ್ಕಲ್ NITK ರಸ್ತೆ ಟೋಲ್ ಮುಕ್ತ ರಸ್ತೆಯನ್ನಾಗಿ ಮಾಡಿದ್ದೇವೆ. ಆದರೆ ಅದು ಹೋರಾಟಕ್ಕೆ ತಕ್ಕ ಪ್ರತಿಫಲ ಅಂತೇಳಿ. ಆದರೆ ಹೋರಾಟ ಅದರ ಟೋಲ್ನ ಸ್ಟ್ರಕ್ಚರ್ ಇನ್ನೂ ಅವರು ತೆಗಿಲಿಲ್ಲ. ಯಾಕಂತ ಹೇಳಿದರೆ ಗೊತ್ತಿಲ್ಲ. ಈಗಾಗಲೇ 9 ತಿಂಗಳಾಗಿದೆ. ಆ ಸ್ಟ್ರಕ್ಚರ್ಗಳನ್ನು ಬಿಡಿಸಬೇಕಿತ್ತು. ಒಮ್ಮೆ ತೆಗಿತಾರಂತ ಹೇಳಿದರು, ಆಮೇಲೆ ತೆಗೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಇದ್ದ ಹಾಗೆ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಈಗ ಜನರಿಗೆ ಅದರ ಬಗ್ಗೆ ಒಂದು ಜನರಿಗೆ ಒಂದು ಊಹೆ ಆಗಿದೆ ಅಂತ ಹೇಳಿದರೆ ಅದು ಪುನಃ ಮತ್ತೊಮ್ಮೆ ಟೋಲ್ ಹಾಕ್ತಾರೆ ಅಂತೇಳಿ. ನಾವು ಮೊನ್ನೆ ನಮ್ಮ ಸಮಿತಿಯವರೆಲ್ಲ ಇತ್ತೀಚೆಗೆ ಅಲ್ಲಿ ಭೇಟಿ ನೀಡಿದಾಗಲೂ ನಮಗೂ ಒಂದು ಸಂಶಯ ಮೂಡಿತ್ತು. ಯಾಕೆ ಹೇಳಿದರೆ ಅವರು ಅದಕ್ಕೆ ಬೇಕಾದ ಅಲ್ಲಿ ವೈರ್ ಹಾಕಲಿಕ್ಕೆ ಬೇಕಾದ ಆ ತೋಡನ್ನು ಹಾಗೆ ಬಿಟ್ಟಿದ್ದಾರೆ, ಕಾಂಕ್ರೀಟ್ ಮಾಡಿದ್ದಾರೆ. ಯಾವುದೇ ಸ್ಟ್ರಕ್ಚರನ್ನು ಅವರು ನಿರ್ಮೂಲನೆ ಮಾಡಲಿಲ್ಲ. ಸ್ಟ್ರಕ್ಚರಲ್ಲಿದ್ದ ಪೈಪ್ಗಳು, ಆ್ಯಂಗ್ಲರು ಇದೆಲ್ಲ ನೇತಾಡೋ ಪರಿಸ್ಥಿತಿ. ಯಾವುದೇ ಸಂದರ್ಭದಲ್ಲಿ ಬೀಳ್ಬೋದು. ಒಂದು ಕಂಬ ಬಿದ್ದು ಅದರ ಆ್ಯಂಗ್ಲರ್ ನೇಲ್ತಾ ಉಂಟು. ಅದು ಜನರ ಮೇಲೆ ಅಲ್ಲಿ ಆ ರಸ್ತೆ ತುಂಬ ಹಾಳಾದಾಗ ಕೆಲವರೆಲ್ಲ ಸಣ್ಣ ಸಂಘ ಸಂಸ್ಥೆಯವರೆಲ್ಲ ಹೋರಾಟ ಮಾಡಿಸಿ ಅದನ್ನು ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ. ಆದರೆ ಆ ಸ್ಟ್ರಕ್ಚರ್ ನಿರ್ಮೂಲ ಮಾಡ್ತಾ ಇಲ್ಲ. ಅದು ಇದ್ದ ಹಾಗೆ ಮಾಡ್ತಾ ಇರುವ ಕಾರಣ ಜನರಿಗೆ ಸಂಶಯ ಮತ್ತೊಮ್ಮೆ ಟೋಲ್ ಹಾಕ್ತಾರಂತ. ನನುಂಜಿ ಮಲ್ಲಮಟ್ಟದ ಪೊರ್ಮಾಟಕ್ಕೂ ತಯಾರಾವುದಿಲ್ಲ ಅಂದ ಪನ್ಪಿರು ಟಾಲ್ಗೇಟ್ ಪೊರ್ಮಾಟದ ರಾಘವೇಂದ್ರ ರಾವ್ ದುಂಬದ ಟಾಲ್ಗೇಟ್ ದ ಸಾಧನೆಯನ್ನು ದಾಯದ ಎದುಜರು ಅವು ಇತ್ತಿನಂಚನೆ ಕಾಂಕ್ರೀಟ್ ದಾಯಪಾಡೊಂದುಲ್ಲಿருந்து ಜನಪ್ರತಿನಿಧಿಲು ಉತ್ತರ ಕೊರಡಾತಂಡು. ನನುಂಜಿ ಪೊರ್ಮಾಟ ಸುರುವಾಪನ ದುಂಬು ಸರಿಯಾಯಿನ ನಿರ್ಧಾರ ದೆತ್ತನೊಡಾತಂಡು. ರೋಲ್ ವಿರೋಧಿ ಹೋರಾಟ ಸಮಿತಿಯ ಸತತ 7 ವರ್ಷಗಳ ಕಾಲ ನಡೆದ ನಾನಾ ರೀತಿಯ ಹೋರಾಟಗಳು, ಅಂದರೆ ರ್ಯಾಲಿಗಳನ್ನು ಮಾಡಿದೆವು, ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದೆವು, ಧರಣಿಗಳನ್ನು ಮಾಡಿದೆವು. ಎಲ್ಲ ಹೋರಾಟದ ಫಲವಾಗಿ ನಮಗೆ ಕೊನೆಯ ನವೆಂಬರ್ 31 ನಂತರ ಗೆಜೆಟ್ ನೋಟಿಫಿಕೇಷನಲ್ಲಿ ಈ ಟೋಲ್ ಮುಚ್ಚುವಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅದು ಟೋಲ್ ಮುಕ್ತ ರಸ್ತೆಯನ್ನಾಗಿ ಮಾಡಿತ್ತು. ಆದರೆ 9 ತಿಂಗಳ ನಂತರ ಕೂಡ ಆ ಟೋಲಿನ ಏನು ಪರಿಕರಗಳಲ್ಲಿದೆ ಅದನ್ನು ತೆರವುಗೊಳಿಸುವಂಥ ಯಾವುದೇ ಒಂದು ಸೂಚನೆಗಳು ನಮಗೆ ಕಂಡು ಬರ್ತಿಲ್ಲ. ಜನರುಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಾಗ್ತಾಯಿದೆ ಇಲ್ಲಿ ಅಂತೇಳಿ. ಹಾಗಾಗಿ ನಾವು ಮೊನ್ನೆ ಸ್ಥಳ ಪರಿಶೀಲನೆಗೆ ಹೋದಾಗ ಅಲ್ಲಿಯ ಅವ್ಯವಸ್ಥೆಗಳು ಗಳನ್ನು ನೋಡಿ ನಮಗೆ ಸ್ವಲ್ಪ ಸಂಶಯ ಬರುವಂಥ ರೀತಿಯಲ್ಲಿ ಅಲ್ಲಿ ನಮಗೆ ಕಂಡಿತ್ತು. ಚೌತಿ ಪರ್ಬ ಪಂಡ ಕರ್ಮುದ ಎನ್ನುಂಡು. ದಕ್ಷಿಣ ಕನ್ನಡ ಬೊಕ್ಕ ಉಡುಪು ಜಿಲ್ಲೆಗೆ ಹೆಚ್ಚಾದ ಕರ್ಮು ಬರೊಂದುಪ್ಪುನು ಕಿನ್ನಿಗೋಳಿ ಕೈತಲ್ದ ಬಳಕುಂಜೆಡ್ದು ಬಳಕುಂಜೆ ಕರುಂಬು ಬುಳೆಕು ಬಾರಿ ಪುದರ್ ಪಡೆತಂಡು ಇತ್ತಾ ಬಗಿಟ್ಟು ಒಂಜು ವರದಿ. ವರ್ಷಲ ಚೌತಿ ಪರ್ಬ ಬತ್ತಂಡು ಪಂಡ ಕರ್ಮುದ ನೆಂಪಾಪುಂಡು. ಚೌತಿ ಪರ್ಬದ ಆಚರಣೆಗೆ ಗಣೇಶೋತ್ಸವಗೂ ಕರ್ಮು ಭಾರಿ ಅಗತ್ಯ. ದಕ್ಷಿಣ ಕನ್ನಡ ಬೊಕ್ಕ ಉಡುಪು ಜಿಲ್ಲೆಗೆ ಹೆಚ್ಚಾದ ಕರ್ಮು ಬರೊಂದುಪ್ಪುನು ಕಿನ್ನಿಗೋಳಿ ಕೈತಲ್ದ ಬಳಕುಂಜೆಡ್ದು ಬಳಕುಂಜೆ ಕರ್ಮು ಬುಲೆಕ್ ಬಾರಿ ಪುದರ್ ಪಡೆತಂಡು. ಬಳಕುಂಜೆದ ಮಣ್ಣು ಕರ್ಮು ಬುಳೆಯರೆ ಎಡ್ಡೆ ಮಣ್ಣ ಆದುಂಡು. ಮುಲ್ಪದ 45 ಹೆಚ್ಚ ಜನ 5 ಏಕರದಾತ ಜಾಗೀಡು ವರ್ಷಲ ಕರ್ಮು ಬುಳೆ ಪಾವೆರು. ಕ್ರಿಶ್ಚನ್ ದಕ್ಲೆನ ಕುರಲ್ ಪರ್ಬ ಬೊಕ ತುಳುನಾಡು ದಕ್ಲೆನ ಚೌತಿ ಪರ್ಬಗೂ ಕರ್ಮು ಒದಗಾವೆರು. ಆಂಡ ಈ ಸರ್ತಿ ಬಿಲೆ ಎಡ್ಡೆ ಇತ್ತಂಡಲ ನೀರಿಜ್ಜಂದೆ ಕಷ್ಟ ಆತನಂದು ಕರ್ಮು ಬೆನ್ನಿದಕುಲು ಪನ್ಪೆರು. ಎಂಗುಲ್ ಬಂಡ ಒಂಜಿ ಎಕರೆ ಜಾಗಡ್ ಕರ್ಮು ಮಲ್ಪುವ ಅದಕ್ಕೆ ಒಂಜಿ ಪಂಪದ ನೀರು ಅಂಚದು ನೀರು ಅರ್ಧ ಗಂಟೆ 3/4 ಗಂಟೆ ದಿಕ್ಕ ನೀರ್ದ ಸಮಸ್ಯೆ ಆಪನೆ ಬರ್ಸ ಐತಿ ಜತೆ ಬರ್ಸ ಒಂಜೊಂಜಿ ಬರ್ಸ ಬತ್ತಂಡಲ ಎಂಗ್ಲೆ ನೀರು ಯಾವುಂಡು ಅಂಡ ರಡ್ಡು ಜನಕ್ಕೆ ನೀರು ಆನಾಗ ಎಂಗ್ಲೆ ಬಾರಿ ಬಂಗ ಬರುಂಡು ಬೊಕ ಮಾತೆರೆಗ್ಲಿ ಸರ್ ನೀರ್ದ ಸಮಸ್ಯೆ ಮಸ್ತ್ ಕಂಡಾಂಡು ಬೈಲಡು ತುದೆತ ನೀರು ಬಾಡಲು ಉಪ್ಪು ನೀರು ಒಯ್ದಂಡು ಅಂಚಾದಿ ಸರಿ ಕರ್ಮು ಬಾರಿ ಎಂಗ್ಲೆಗ್ ಒಂದು ನೀರು ತಾತ್ರ ಪೆಟ್ಟಿದಿಂಡು ಏಪ್ರಿಲ್ ಮೇಟ್ ಎಂಗ್ಲೆಗ್ ನೀರು ಬುಡೋಡೆ ಆಪುಂಡು ಒಂದ 4 ದಿನ ಕೊರನ್ನೆಲ್ಲ ನೀರು ಕೊರುಡಿ ಅವು ಪಸೆ ಯಾವುಜಿ ಪೊಯ್ಯದ ಗಂಡಡು ಪಸೆ ಯಾವುಜಿ ಅಂಚೆ ನಡೆದ್ರೆ ಬರ್ಸ ಮಸ್ತ್ ಪಿರ ಅಂಡತ್ತೆ ಲೇಟ್ ಅಂಡತ್ತೆ ಅಂಚದು ಎಂಗ್ಲೆ ಕರ್ಮು ಸಮಸ್ಯೆ ಮಸ್ತ್ ನಾನು ಎಂಗುಲು ಕಾರ್ಲ ಕುಡ್ಲ ಬೊಕ್ಕ
ಈ ಸಾರಿ ಪಂಡ ಒಂದು ಕೊರಲ್ ಬರ್ಬೋದು ನೆಟ್ ಹತ್ರ ತೀರ್ಥ ಅಲ್ಲಿ ಮುಟ್ಟಬಹುದು ನಿಂಗೆಲ್ಲ ಕರ್ಮ ಕಾತೂರು ಚರ್ಚಿ ಬೊಕ್ಕ ನಾರಾವಿ ಅಂಚಪುರ ಮಸ್ತ್ ಕಡೆಗೆ ಸಪ್ಲೈ ಆಗ್ತದೆ. ನವೆಂಬರ್ ಬೊಕ್ಕ ಡಿಸೆಂಬರ್ ತಿಂಗಳು ಕರ್ಮುದ ದೈ ನಡ್ದು ಬುಲೆ ಶುರುವಾಂಡ ಆಗಸ್ಟ್ ಸೆಪ್ಟೆಂಬರ್ ಚೌತಿ ಪರ್ಬದ ಪೊರ್ತು ಕರ್ಮು ಕಟ್ಪೇರು. ಕರ್ಮು ಕಟ್ಪು ನಡೆಮುಟ್ಟ ಕರ್ಮು ಬುಲೆಪುನಕ್ಲು ಬಾರಿ ಕಷ್ಟ ಬರ್ಪೇರು. ನಾವು ಸುಮಾರು 50 ವರ್ಷದಿಂದ ಕಬ್ಬನ್ನು ನೆಡ್ತಾ ಇದ್ದೇವೆ. ಹೇಳಿದ್ರೆ ನನ್ನ ಇದು ಮಾವನ ಅವರು ನೆಡ್ತಿದ್ರು. ಮುಂಚೆ ಬೆಲ್ಲದ ಕಬ್ಬನ್ನು ನೆಡ್ತಿದ್ರು. ಅದರ ನಂತರ ಇಲ್ಲಿ ಎಲ್ಲ ಚೌತಿಗೆ ಮತ್ತು ಕೊರಳ ಹಬ್ಬಕ್ಕೆಂದು ಕೀಚು ಮತ್ತು ದಾಸ ಕಬ್ಬನ್ನು ನೆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಈಗ ತಾನೇ 40-45 ವರ್ಷದಿಂದ ಈ ಕಬ್ಬನ್ನು ನೆಡ್ತಾ ಇದ್ದೇವೆ. ನಾವು 1 ಎಕರೆ ಸ್ಥಳದಲ್ಲಿ ನೆಟ್ಟಿದ್ದೇವೆ. ಅದು ನಮಗೆ ಸುಮಾರು 15,000 ರಿಂದ 16,000 ಕಬ್ಬು ಬರ್ತದೆ. ನಾವು ಬಿಳಿ ಕಬ್ಬಿಗೆ 33 ರೂಪಾಯಿ ಮತ್ತು ಕೆಂಪು ಕಬ್ಬು ಹೇಳಿದರೆ ಕೀಚಿ ಕಬ್ಬು ಅದಕ್ಕೆ ನಾವು 28 ರಿಂದ 30ರವರೆಗೆ ಕೊಟ್ಟಿದ್ದೇವೆ. ಬೇಲದಕ್ಕಲು ಕಾರ್ತೆಲ್ ಆಟಿ ತಿಂಗೊಳ್ಡೆ ಬತ್ತದು ದುಂಬತ್ತ ಕಾಸು ಕೊಡ್ದು ಪೋಪೆರು. ಕರುಂಬು ಕಟ್ತದು ಪದ್ರಾಡೆಕ್ ಒಂಜಿ ಕಟ್ಟದು ಕೊರ್ಪೆರು. ಬೇರದಕ್ಕಲು ಕೊನದು ಮಾರುವೆರು. ಸುರುಕು ಕರುಂಬು ಬುಲೆತ ಒಟ್ಟುಗೂ ತೌತದ ಬಿತ್ತು ಪಾಡ್ದು ಬುಲೆ ಮಲ್ಪುವೆರು. ವಿಶೇಷ ಪಂಡ ಹೆಚ್ಚಿನಕ್ಕಲು ರಾಸಾಯನಿಕ ಹೀಟ್ ಗಳಿಸುವೆರು. ಹೆಚ್ಚಾದ ಕಪ್ಪು ಕರುಂಬು ಬುಳೆಪಾವೆರು. ಒಂತೆ ದಾಸೆ ಕರುಂಬು ಮಲ್ಪುವೆರು. ಇತ್ತೆ ಮಾರುನ ಜನಕುಲು ಕನಪುನ ಇತ್ತನೆ ಗೌಜಿ ತೋಜೊಂದುಂಡು. ಬರ್ಪುನ ಅಂಗಾರದ ಚೌತಿ ಪರ್ಬ ಬೊಕ್ಕ ಗಣೇಶೋತ್ಸವಗೂ ಬಾರಿ ಅಟ್ಟಣೆ ನಡೆತಿದ್ದುಂಡು. ಕಿನ್ನಿಗೋಳಿಡು ಕೆಲವು ದಿನ ದುಂಬು ಉತ್ತರ ಕರ್ನಾಟಕ ಮೂಲದ ಬೆನ್ಪುನ ಒರಿ ಮರಿ ಉಚ್ಚಗೂ ಡೀಸೆಲ್ ತೇಚದಿತ್ತೆರು. ಇತ್ತೆ 6 ಮೇಯ್ ಉರಿಪುನ ಸಮಸ್ಯೆಡು ನರಳೊಂದುಲ್ಲೆರು. ಆಸ್ಪತ್ರೆಡುಲ್ಲೆರೆಂದು ಸುದ್ದಿ ಆತನು. ಕಿನ್ನಿಗೋಳಿದ ಕೆಲವು ದಿನ ದುಂಬು ಮರಿ ಉಚ್ಚಗೂ ಡೀಸೆಲ್ ತೇತಿನ ಜನ ಇತ್ತೆ ಮೇಯ್ ಉರಿಪುನ ಸಮಸ್ಯೆಡು ನರಳೊಂದುಲ್ಲೆರು. ಆಸ್ಪತ್ರೆಡುಲ್ಲೆರೆಂದು ಸುದ್ದಿ ಆತನು. ನಾಗಗೂ ಡೀಸೆಲ್ ತೇತಿ ನೀಡಿದ ಅವರನ್ನೇ ಈ ಸಮಸ್ಯೆ ಶುರುವಾತನೊಂದು ಊರ್ದಾಕ್ಲಿನ ಬಾಯಿಗೆ ಸುದ್ದಿ ಲಕ್ಕಾದೆರು. 1 ವಾರ ದುಂಬು ಕಿನ್ನಿಗೋಳಿದ ದಿಂಜ ಮಾಳಿಗೆದ ಕಟ್ಟೋಣ ಕೈತಲ್ಲು ತೋಜಿದ ಬತ್ತಿನ ಸರ್ಪಗೂ ಉತ್ತರ ಕರ್ನಾಟಕ ಮೂಲದ ಬೆನ್ಪುನ ಒರೆ ಡೀಸೆಲ್ ಮೈತದಿತ್ತದು ಅಪ್ಪಗನೆ ಉಚ್ಚು ಮೇಯುರಿಪುನೆಟ್ಟು ತುಲ್ಲಾರೊಂದಿತ್ತಂಡು. ಊರ್ದಕಲು ತುರ್ತುಡು ಉಚ್ಚುಲೆನ ರಕ್ಷಕಿರು ಯತೀಶ್ ಕಟೀಲ್ರೆಗ್ ಸಂಗತಿ ತಿರಿಪಾದ 6 ಉಚ್ಚುಗೂ ಮರ್ದ್ ಮಲ್ತದು ಸರಿಯಾಪುನಂಚ ಮಲ್ತದಿತ್ತೆರು. ತುಳುನಾಡು ನಾಗರಾಧನೆದ ನಾಡಾದಿತ್ತದು ಕಲ್ಲದ ಬೊಕ್ಕ ಜೀವದ ನಾಗಗ್ ಬಯ್ಯ ಭಕ್ತಿಡು ತರೆ ತಗ್ಗಾದ ಕೈ ಮುಗಿಪೆರು. ಐಕ್ ದಾಲ ಅನ್ಯಾಯ ಮಲ್ತಂಡ ಸರ್ಪದೋಷ ಮುಟ್ಟುನುಂದ ನಂಬಿಕೆ ಉಂಡು. ಕಳೆದ 1 ವಾರದ ಹಿಂದೆ ಕಿನ್ನಿಗೋಳಿ ಸಮೀಪದ ಫ್ಲ್ಯಾಟ್ ಒಂದರಲ್ಲಿ ನಾಗರ ಹಾವನ್ನು ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಅದಕ್ಕೆ ಡೀಸೆಲ್ ಎರಚಿದ ಕೂಡಲೇ ಆ ನಾಗರ ಹಾವು ಉರಿಯಿಂದ ಒದ್ದಾಡತೊಡಗಿತು. ಅದನ್ನು ಕಂಡ ಸ್ಥಳೀಯರು ನನಗೆ ಕರೆ ಮಾಡಿದರು. ಕರೆ ಮಾಡಿದ ಕೂಡಲೇ ನಾನು ಆ ಕರೆಗೆ ಹೋದೆ. ಅಲ್ಲಿ ನಾಗರ ಹಾವು ಒದ್ದಾಡುತ್ತಿತ್ತು. ಕೂಡಲೇ ಅದನ್ನು ಹಿಡಿದು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡಿ ಮರುದಿನ ಅದನ್ನೇ ನಾಗರ ಒಳ್ಳೆಯ ಜಾಗಕ್ಕೆ ಕೊಂಡೋಗಿ ನಾನು ಬಿಟ್ಟೆ. ತದನಂತರ ಮಂಗಳವಾರ ಡೀಸೆಲ್ ಎರಚಿದ ದಿನ ಅದರ 1 ವಾರ ಬಿಟ್ಟು ಅದೇ ವ್ಯಕ್ತಿಗೆ ಡೀಸೆಲ್ ಎರಚಿದ ವ್ಯಕ್ತಿ ಎರಚಿದ ನಾಗರ ಹಾವು ಹೇಗೆ ಮಾಡಿತೋ ಹಾಗೆ ಅವನು ಕೂಡ ಅನುಭವಿಸಿದ. ತದನಂತರ ಆ ವ್ಯಕ್ತಿಯನ್ನು ಅವರ ಸಂಬಂಧಿಕರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆ ಡೀಸೆಲ್ ಎರಚಿದ ವ್ಯಕ್ತಿ ಅಂದರೆ ನಾಗರ ಹಾವು ಹೇಗೆ ಒದ್ದಾಡತೊಡಗಿತ್ತೋ ಹಾಗೆ ಅವನು ಕೂಡ ಒದ್ದಾಡತೊಡಗಿದ್ದಾನೆ. ಕೂಡಲೇ ಅವನ ಸಂಬಂಧಿಕರು ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗ ನಾನು ಅದನ್ನು ಏನು ಹೇಳುವುದೆಂದರೆ ತುಳುನಾಡಿನ ಎಲ್ಲ ಜನರಿಗೆ ನನ್ನೊಂದು ಮಾಹಿತಿ ಏನೆಂದರೆ ನಾಗರ ಪಂಚಮಿ ನಮ್ಮ ನಾಡಿನ ಮೊದಲ ಹಬ್ಬ. ಆ ನಾಗರ ಹಾವಿಗೆ ನಾವು ತುಂಬ ಮಹತ್ವವನ್ನು ಕೊಟ್ಟು ನಾಗರ ಹಾವಿನಿಂದ ನಮಗೆ ತುಂಬ ಒಳ್ಳೆಯದು. ಹಾಗೆ ಆ ನಾಗರ ಹಾವಿಗೆ ಯಾರಾದರೂ ಏನಾದರೂ ತೊಂದರೆ ಕೊಡದಂತೆ ತುಳುನಾಡಿನ ಜನರೆಲ್ಲ ಇಲ್ಲಿ ನಾನೊಂದು ಆಕ್ಷೇಪ ಏನೆಂದರೆ ನೀವು ಅದನ್ನು ರಕ್ಷಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿ.
ಕುಡ್ಲದ ಪಚ್ಚನಾಡಿ ಬಂದಳೆ ಮೂಡು ಮನೆಗುತ್ತು ಶ್ರೀಮಂತ ರಾಜಗುಳಿಗ ಕ್ಷೇತ್ರುಡು ಶ್ರೀಮಂತ ರಾಜಗುಳಿಗನ ನೂದನೆ ಕೋಲ ಐತಾರ ನಡಪುಂಡು ಕಾರ್ತಿಕ್ ಬಿ ನಾಯಕ್ ಉಳ್ಳಾಲ ಮೆರಣ ಸೇವೆದ ಲೆಕ್ಕುಡು ನಡಪುನ ಕೋಲ ಕಾಂಡೆ ಪತ್ತರೇಕು ಶುರುವಾಪುಂಡು ಮಧ್ಯಾಹ್ನ ಮಲ್ಲ ಮಟ್ಟದ ನುಪ್ಪ ಪ್ರಸಾದ ಸೇವೆ ರಾತ್ರಿ ಎನ್ಮರೇಕು ವಿಶೇಷ ದೀಪಾಲಂಕಾರ ಪೂಜೆ ಅಟ್ಟಣೆ ಮಲ್ತದನಂದು ಪ್ರಕಟಣೆಡು ತೆರಿಪಾದರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲ್.